ಉಡುಪಿ ಜಿಲ್ಲಾ ಪಾಲಿಕ್ಲಿನಿಕ್ನಲ್ಲಿ ಕಾಲುಬಾಯಿ ರೋಗ ಲಸಿಕಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ನಡೆಯಿತು. ಉಡುಪಿ ಪಶುಪಾಲನಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಶಂಕರ್ ಶೆಟ್ಟಿ ಅವರು ಸ್ವಾಗತ ಹಾಗೂ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ರೋಗದ ವಿರುದ್ಧ ಲಸಿಕಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಡಿಸೆಂಬರ್ 17ನೇ ತಾರೀಕಿನಿಂದ ಉಡುಪಿಯಲ್ಲಿ 1 ತಿಂಗಳವರೆಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ಅಂಗವಾಗಿ ಮಾನ್ಯ ಉಡುಪಿ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂಥ ಡಾಕ್ಟರ್ ನವೀನ್ ಭಟ್ರವರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಯಾದಂಥ ಡಾಕ್ಟರ್ ಕುರ್ಮಾರ್ ಅವರವರು ಇವತ್ತು ಬೆಳಗ್ಗೆ ಬಂದು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಈ ಕಾಲುಬಾಯಿ ರೋಗ ಅಂತ ಹೇಳಿದರೆ ಗೊರಸಿರುವಂಥ ಪ್ರಾಣಿಗಳಿಗೆ ಬರುವಂಥ ಈ ಕಾಯಿಲೆ ಇದೊಂದು ಭಾಳ ಮಾರಕವಾದಂಥ ಕಾಯಿಲೆ. ಈ ಕಾಯಿಲೆ ಬಂದರೆ 100ರಷ್ಟು ಜಾನುವಾರು ಕೂಡ ಈ ಕಾಯಿಲೆಯಿಂದ ಬಳಲ್ತವೆ. ಒಂದಿಷ್ಟು ಪರ್ಸೆಂಟೇಜ್ ಜಾನುವಾರುಗಳು ಕಾಯಿಲೆಯಿಂದ ಪ್ರಾಣ ಬಿಡ್ತವೆ. ಕಾಯಿಲೆ ಬಂದ ನಂತರ ದನ, ಎಮ್ಮೆ ಹೀಗೆ ಗೊರಸಿರುವಂಥ ಪ್ರಾಣಿಗಳು ನಾವು ಅವನ್ನ ಚಿಕಿತ್ಸೆ ನೀಡಿ ನಂತರ ಅವ್ರನ್ನ ಮರಣ ಹೊಂದಿರುವುದನ್ನು ತಪ್ಪಿಸಿದರೂ ಕೂಡ ಅವು ಇಡೀ ಜೀವಮಾನದಲ್ಲಿ ಅವು ನರಳುತ್ತವೆ. ಅವರಿಂದ ಏನೇ ಪ್ರೊಡಕ್ಷನ್ ನಮಗೆ ಸಿಗುವುದಿಲ್ಲ. ದೇಶಕ್ಕೆ ಅದರಿಂದ ಬಹಳವಾದಂಥ ನಷ್ಟ ಇದೆ. ಈ ಆರ್ಥಿಕ ನಷ್ಟವನ್ನು ತಪ್ಪಿಸಲಿಕ್ಕೆ ಕೇಂದ್ರ ಸರ್ಕಾರದ ಕೇಂದ್ರ ಪುರಸ್ಕೃತ ಯೋಜನೆಯಡಿ NADCP ಅಂತ ಒಂದು ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಇಡೀ ದೇಶದಾದ್ಯಂತ ಲಸಿಕೆಯನ್ನು ಸರಬರಾಜು ಮಾಡ್ತಾರೆ. ಆ ಲಸಿಕೆಯನ್ನು ಮಾಡಲಿಕ್ಕೆ ಅವರಿಗೆ ಗೌರವಧನವನ್ನು ಕೂಡ ಕೇಂದ್ರ ಸರ್ಕಾರವೇ ಕೊಡ್ತದೆ. ಈ ಲಸಿಕಾ ಕಾರ್ಯಕ್ರಮವನ್ನು ಡಿಸೆಂಬರ್ 17ರಿಂದ ಜನವರಿ 15ರವರೆಗೆ 1 ತಿಂಗಳವರೆಗೆ ನಾವು ಉಡುಪಿಯಲ್ಲಿ ನೆರವೇರಿಸ್ತಾ ಇದ್ದೀವಿ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಡಾಕ್ಟರ್ ನವೀನ್ ಭಟ್ ಅವರು ಆಗಮಿಸಿದ್ರು. ಪಶು ವೈದ್ಯ ಪಾಲಿಕ್ಲಿನಿಕ್ನ ಉಪನಿರ್ದೇಶಕರಾದ ಡಾಕ್ಟರ್ ದಯಾನಂದ್ ಪೈ, ಕಾರ್ಯಕ್ರಮದಲ್ಲಿ ಪಶು ವೈದ್ಯಕೀಯ ಸಿಬ್ಬಂದಿಗಳು ಹಾಗೂ ಸ್ಥಳೀಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಪ್ರಶಾಂತ್ ಕುಮಾರ್ ಅವರು ನೆರವೇರಿಸಿದ್ರು. ರವಿರಾಜ್, V4 ನ್ಯೂಸ್, ಪೈಂತೂರು. Planet G, the mobile gallery, serving in the mobile industry for past 32 years. We deal with world-class brands like Samsung, Redmi, Realme, Oppo, Micromax, Vivo, Nokia, OnePlus and iPhone. Wide range of products with all accessories. We provide you the best EMI option on major credit cards. Buy any smartphone at Planet G and get assured gift. Visit today to your safest gadget gallery. Planet G, the mobile gallery, Kudroli Temple Road, Alake, Mangaluru.